ನರ್ಸರಿಯಿಂದ ಉನ್ನತ ಶಿಕ್ಷಣವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಯೋಜನವಾಗಲು ಡಿಜಿಟಲ್ ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ಅಧ್ಯಯನ ಕೇಂದ್ರದ ನಿರ್ಮಾಣ ಮಾಡಲಾಗಿದೆ. ಸರ್ಕಾರ ಹಾಗೂ ಸಿಎಸ್ಆರ್ನ 1 ಕೋಟಿ ಅನುದಾನದಲ್ಲಿ ಗ್ರಂಥಾಲಯದ ಕಟ್ಟಡ ನಿರ್ಮಾಣವಾಗಿದೆ ಎಂದು ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಖಾತೆ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದರು. ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಜಿಲ್ಲಾ ಕೇಂದ್ರ ಗ್ರಂಥಾಲಯ ಉಡುಪಿ ಮತ್ತು ಪುರಸಭೆ ಕಾರ್ಕಳ ಇದರ ಸಹಯೋಗದೊಂದಿಗೆ ಕಾರ್ಕಳ ಪುರಸಭಾ ವ್ಯಾಪ್ತಿಯ ಗಾಂಧಿ ಮೈದಾನದ ಬಳಿ ಶಾಖಾ ಗ್ರಂಥಾಲಯ ನೂತನ ಕಟ್ಟಡ, ಡಿಜಿಟಲ್ ಗ್ರಂಥಾಲಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾ ಅಧ್ಯಯನ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕೇಳ್ತಾ ಹೋದ್ರೆ ಒಂದು ಹೊಸ ದಿಗ್ದರ್ಶನ ನಮಗೆ ಆಗುತ್ತೆ. ವಾಜಪೇಯಿ ಅವರ ಭಾಷಣ ಕೇಳ್ತಾ ಹೋದ್ರೆ ಇನ್ನೊಂದು ಹೊಸ ದಿಗ್ದರ್ಶನಗಳು ಪ್ರಾರಂಭ ಆಗುತ್ತೆ. ಈ ರೀತಿ ಸಾಕಷ್ಟು ಜನ ಹೇಳಿ, ವಿಶೇಷವಾಗಿ ಶಾಲಾ ಕಾಲೇಜುಗಳ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ನಾನು ಉಲ್ಲೇಖ ಮಾಡ್ತಾ ಇದ್ದೆ. ಗ್ರಂಥಾಲಯ ಬಹಳ ಅಗತ್ಯ ಅನ್ನುವುದನ್ನ ಎಲ್ಲರೂ ಉಲ್ಲೇಖ ಮಾಡ್ತಾನೆ ಇದ್ದಾರೆ. ರಾಜೇಂದ್ರ ಭಟ್ರು ಅದನ್ನು ಸಾಂದರ್ಭಿಕವಾಗಿ ಚೆನ್ನಾಗಿ ಹೇಳಿದ್ರು. ಆದರೆ ಗ್ರಂಥಾಲಯ ಇಲಾಖೆನಲ್ಲಿ ಅನುದಾನ ಇದೆಯಾ ಅಂತ ಕೇಳಿದ್ರೆ ಅನುದಾನ ಇಲ್ಲ. ನಮ್ಮ ಹತ್ರ 1.5 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಳ್ಬೇಕಾದ್ರೆ ಬಹಳ ಕಷ್ಟಪಟ್ವಿ. ಒಸ್ಮಾನಿಯವರ ಜೊತೆಗೆ ಜಗಳ ಆಡಿ ನಮ್ಮ ತಾಲೂಕಿಗೆ ಯಾಕೆ ಅನುದಾನ ಕೊಡೋದಿಲ್ಲ ಅಂತೆಲ್ಲ ಸ್ವಲ್ಪ ಗಲಾಟೆ ಮಾಡ್ಕೊಂಡಿದೀವಿ. ಆದರೆ ಇದೊಂದು ಒಳ್ಳೆಯ ಗ್ರಂಥಾಲಯ ಆಗಿದ್ರಿಂದ ಇದು ನಾಗೇಶ್ ಅವ್ರ ಕೈಯಲ್ಲೇ ಇದು ಉದ್ಘಾಟನೆ ಮಾಡಬೇಕು ಅಂತೇಳಿ ಸ್ವಲ್ಪ ದಿನ ಇದನ್ನು ಕಾದು ಸ್ವಲ್ಪ ಲೇಟ್ ಆಯಿತು. ಅದಾದ ನಂತರ ಕೇವಲ ಕಟ್ಟಡ ಮಾತ್ರ ಉದ್ಘಾಟನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಬೇಕಾದಂತ ಎಲ್ಲ ಪುಸ್ತಕಗಳನ್ನು ತುಂಬಿಕೊಳ್ಬೇಕು ಮತ್ತು ಇವತ್ತಿನ ತಂತ್ರಜ್ಞಾನಕ್ಕೆ ತಕ್ಕಂತೆ ಗ್ರಂಥಾಲಯನ ಅಭಿವೃದ್ಧಿ ಪಡಿಸಬೇಕು ಅಂತ ಆದಾಗ ಈ ಲೈಬ್ರರಿ ಇರಬೇಕು ಅನ್ನುವಂಥದ್ದಾದಾಗ ಅದಕ್ಕೆ ಅನುದಾನಗಳ ಕೊರತೆಗಿತ್ತು. ಆಗ ನಮ್ಮ ಪಾಲಿಗೆ ಬಂದಿದ್ದು ಮಾನ್ಯ ಬೋಳಾ ಕಾಮತ್ರು. ನಾನು ಅವ್ರ ಹತ್ರ ಅವರೇ ನನಗೆ ಯಾವುದಕ್ಕೋ ಬೇರೆದಕ್ಕೆ ಫೋನ್ ಮಾಡಿದಾಗ ನಾನು ವಿನಂತಿ ಮಾಡಿದೆ, ಬೇರೆ ಇನ್ಯಾವುದಕ್ಕೂ ಅರ್ಜೆಂಟ್ ಕೊಡಬೇಡಿ, ಈಗ ನಮಗೆ ಅರ್ಜೆಂಟ್ ಇರುವಂಥದ್ದು ಈ ಲೈಬ್ರರಿ.